ಕೋಟಿ ಕೋಟಿ ಇದ್ರೂ ತುಳುನಾಡಿನ ಪ್ರಖ್ಯಾತ ಮಹೇಶ್ ಬಸ್ ಮಾಲೀಕರಾಗಿರುವಂತಹ ಪ್ರಕಾಶ್ ಶೇಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಮಾಲಕರ ಸಾವಿನ ಸುದ್ದಿ ಅವರ ಡ್ರೈವರ್, ನಿರ್ವಾಹಕರು ಮತ್ತು ಪ್ರಕಾಶ್ ಅವರ ಆಪ್ತ ವಲಯದಲ್ಲಿ ಈಗಲೂ ಕೂಡ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ನೂರಾರು ಜನರಿಗೆ ಉದ್ಯೋಗದಾತನ ಅಂತ್ಯಕ್ರಿಯೆಯ ವೇಳೆ ಮೆರವಣಿಗೆ ಸಂದರ್ಭ ಬರೋಬ್ಬರಿ 60 ಬಸ್ಗಳು ಸರದಿ ಸಾಲಿನಲ್ಲಿ ಬಂದು ಸಾಥ್ ನೀಡಿದ್ದು ಬಹಳಷ್ಟು ಸುದ್ದಿಯಾಗಿತ್ತು. ಇದೀಗ ಪ್ರಕಾಶ್ ಶೇಖ್ ತನ್ನ ಬಸ್ನ ಸಿಬ್ಬಂದಿಯೊಬ್ಬರು ರಜೆ ಹಾಕಿದ್ದಂತಹ ಸಂದರ್ಭ ಸ್ವತಃ ತಾನೇ ಬಸ್ ಚಾಲನೆ ಮಾಡ್ತಾ ಇರುವಂತಹ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದ್ದು ಅವರ ಸರಳತೆಗೆ ಇದು ಸಾಕ್ಷಿಯಾಗಿದೆ. ಕಾರಣ 3 ಬಸ್ನಿಂದ ಪ್ರಾರಂಭವಾದಂತಹ ಇವರ ಉದ್ಯಮ ಇದೀಗ 60 ಬಸ್ಗಳವರೆಗೆ ಬೆಳೆದು ನಿಂತಿದೆ ಅಂದಾಗ ಅದರ ಹಿಂದಿರುವ ಪ್ರಮುಖ ಕಾರಣ ಇದೇ ಪ್ರಕಾಶ್ ಶೇಖ್. ಕರಾವಳಿಯ ಬಸ್ ಉದ್ಯಮದ ಸಾಧಕರಾಗಿರುವಂತಹ ಜಯರಾಮ್ ಶೇಖ್ ಅವರ ಪುತ್ರರಾಗಿರುವ ಪ್ರಕಾಶ್ ಶೇಖ್ ಕೇವಲ ಮಾಲಕರಾಗಿರದೆ ಬಸ್ ಚಾಲಕರು, ನಿರ್ವಾಹಕರ ಕಷ್ಟಕ್ಕೆ ಪ್ರತಿ ಬಾರಿಯೂ ಕೂಡ ಸ್ಪಂದಿಸುವಂತಹ ವ್ಯಕ್ತಿ. ಡ್ರೈವರ್ಗಳ ಮನೆಯಲ್ಲಿ ಯಾರಾದರೂ ತುರ್ತು ಪರಿಸ್ಥಿತಿ ಇದ್ದರೂ ರಜೆ ಹಾಕಿದಾಗ ಸ್ವತಃ ತಾನೇ ಬಸ್ ಡ್ರೈವ್ ಮಾಡ್ತಾ ಇದ್ದ ಪ್ರಕಾಶ್ ಗೈರಾಗಿದ್ದಂತಹ ಡ್ರೈವರ್ ಸಂಬಳವನ್ನು ಕೂಡ ನೀಡ್ತಾ ಇದ್ರಂತೆ. ಇಂತಹ ಅದೆಷ್ಟೋ ಘಟನೆಗಳನ್ನ ಮಹೇಶ್ ಬಸ್ನ ಸಿಬ್ಬಂದಿಗಳು ಈ ಸಂದರ್ಭ ನೆನೀತಾ ಇದ್ದಾರೆ. ಅದೇ ರೀತಿ ಕೋಟಿ ಕೋಟಿ ಇದ್ರೂ ಸ್ವತಃ ತಾನೇ ಬಸ್ ಡ್ರೈವರ್ ರೀತಿ ಬಸ್ ಚಾಲನೆ ಮಾಡಿಕೊಂಡು ಹೋಗ್ತಾ ಇರುವಂತಹ ವಿಡಿಯೋ ಅವರ ಸರಳತೆಗೆ ಸಾಕ್ಷಿಯಾಗಿದ್ದು ಅವರ ಈ ಅಕಾಲಿಕ ಸಾವು ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಅಂತಿದ್ದಾರೆ ಮಹೇಶ್ ಬಸ್ನ ಡ್ರೈವರ್, ನಿರ್ವಾಹಕರು ಮತ್ತು ಪ್ರಕಾಶ್ ಅವರ ಗೆಳೆಯರ ಬಳಗ.